ಪೌರತ್ವ ಕಾಯ್ದೆ ವಿರೋಧಿಸಿ ಕಾರ್ಕಳದಲ್ಲಿ ಜನವರಿ 21ರಂದು ಪ್ರತಿಭಟನೆ ನಡೆಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ಹೇಳಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ನೋಂದಣಿ ನೀತಿಯ ನಿಯಮಾವಳಿಗಳು ಸಂವಿಧಾನ ವಿರೋಧಿಯಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಅಂಬೇಡ್ಕರ್ ನಿರೂಪಿಸುವ ಸಂವಿಧಾನದ ಹೃದಯದ ಭಾಗವಾಗಿರುವ ಆರ್ಟಿಕಲ್ 14 ಮತ್ತು 21 ಸ್ಪಷ್ಟ ಉಲ್ಲಂಘನೆಯಾಗಿದೆ. ಪರಿಣಾಮವಾಗಿ ಈ ದೇಶದ ಪ್ರಜಾತಂತ್ರದ ಜೀವಾಳವಾಗಿರುವ ಮನುಷ್ಯನ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಿದೆ. ತಿದ್ದುಪಡಿ ಮಸೂದೆಯು ಹಲವೊಂದು ಪ್ರಸ್ತಾವನೆಗಳು ಧರ್ಮದ ತಳಹದಿಯ ಮೇಲೆ ನಿಂತಿದ್ದು, ಈ ಮಸೂದೆಯ ಬಗ್ಗೆ ಜನರಲ್ಲಿ ಸಂಶಯ ಮೂಡಿದೆ ಎಂದು ಹೇಳಿದರು. ಈ ಪೌರತ್ವ ತಿದ್ದುಪಡಿಯಿಂದ ಅಂಬೇಡ್ಕರ್ ನಿರೂಪಿಸಿರುವ ಸಂವಿಧಾನದ ಹೃದಯ ಭಾಗವಾಗಿರುವ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 21ರ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಏನು 21ನೇ ಆರ್ಟಿಕಲ್ ಹೇಳ್ತದೆ, ಮನುಷ್ಯನ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 14 ತಿಳಿಯುತ್ತದೆ. ಈ ಮಸೂದೆಯಿಂದಾಗಿ ಈ ಆರ್ಟಿಕಲ್ ಏನು ನಮಗೆ ಹಕ್ಕನ್ನು ಕೊಟ್ಟಿದೆ, ಪರ್ಸನಲ್ ಲಿಬರ್ಟಿಯನ್ನು, ಬದುಕುವ ಹಕ್ಕನ್ನು ಕೊಟ್ಟಿದೆ, ಆ ಹಕ್ಕಿಗೆ ತೊಂದರೆ ಆಗಿದೆ ಎನ್ನುವ ಜನಾಭಿಪ್ರಾಯ ಮೂಡಿಬಂದಿದೆ. ಪೌರತ್ವ ತಿದ್ದುಪಡಿ ಮಸೂದೆಯ ಕೆಲವೊಂದು ಪ್ರಸ್ತಾವನೆಗಳು ಧರ್ಮದ ತಳಹದಿಯ ಮೇಲೆ ನಿಂತಿದ್ದು, ಈ ಬಗ್ಗೆ ಮಸೂದೆಯ ಯಥಾರ್ಥತೆಯ ಬಗ್ಗೆ ಜನರಲ್ಲಿ ಸಂಶಯ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಣ್ಣಪ್ಪ ನಕ್ರೆ, ಸಂಚಾಲಕರಾದ ಶೇಖ್ ಶಬೀರ್, ಮಧುರಾಜ್ ಶೆಟ್ಟಿ, ಅಸ್ಬಕ್ ಅಹಮದ್ ಉಪಸ್ಥಿತರಿದ್ದರು.